ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಶಾಖೆ ಕಳೆದ 7 ದಶಕಗಳಿಂದ ಮಾನವೀಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ರೆಡ್ ಕ್ರಾಸ್ಗೆ ಬಂದರೆ ಬಹುಶಃ ಯಾವ ಸಂಘ ಸಂಸ್ಥೆಗಳಿಗಿಂತ ನಾವು ಮೊದಲಾಗಿ ಒಂದು ಬಡವರಿಗೆ ಅಥವಾ ಬಲ್ಲಿದನಿಗೆ ಸಹಾಯ ಮಾಡುವಂಥ ಒಂದು ಕೆಪಾಸಿಟಿ ಈ ರೆಡ್ ಕ್ರಾಸ್ಗೆ ಬರಬೇಕು ಹಿನ್ನೆಲೆಯಲ್ಲಿ ಬಿಲ್ಡಿಂಗನ್ನು ಮಾಡಿದ್ದೇವೆ. ಇವತ್ತು ಈ 20 ಸ್ಕ್ವೇರ್ ಫೀಟಿನ ಈ 3 ಅಂತಸ್ತಿನ ಬಿಲ್ಡಿಂಗಲ್ಲಿ ಒಂದು ವಿವಿಧತೆ ಇದೆ. ಬಹುಶಃ ನಿಮ್ಗೆ ಗೊತ್ತಿದ್ದಾಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ರೆಡ್ ಕ್ರಾಸಿನ ಈ ಹಾಲು ಇವತ್ತು ಕರ್ನಾಟಕದಲ್ಲೇ ಇಂಡಿಯಾದಲ್ಲೇ ಒಂದು ಡಿಸ್ಟಿಕ್ ಬ್ರಾಂಚ್ ಇಷ್ಟು ದೊಡ್ಡ ಒಂದು ಸುಸಜ್ಜಿತ ಹಾಲು, ಇದಕ್ಕೆ ಬೇಕಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡಿರುವುದು ನಮ್ಮ ರೆಡ್ ಕ್ರಾಸ್ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಶಾಖೆ ಕಳೆದ 7 ದಶಕಗಳಿಂದ ಮಾನವೀಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಬಹುಶಃ 7 ದಶಕಗಳಲ್ಲಿ ಇದರ ಬೀಜವನ್ನು ಹಾಕಿದವರು ತುಂಬ ಜನ ಇದ್ದಾರೆ. ಅವರು ಕೆಲವರು ನಮ್ಮೊಂದಿಗಿಲ್ಲ, ಈಗ ಕೆಲವರು ನಮ್ಮ ಸಮಿತಿಯಲ್ಲಿ ಇಲ್ಲದಿರ್ಬೋದು. ಆದರೆ ಅವರು ಹಾಕಿಕೊಟ್ಟಂಥ ದಾರಿಯನ್ನು ಇವತ್ತು ತೆಗೆದುಕೊಂಡು ಇವತ್ತು ನಾವು 2025ಕ್ಕೆ ಜುಲೈಗೆ ಈ ಮಟ್ಟಕ್ಕೆ ತಲುಪಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಶಾಖೆ ಒಂದು ವಿಭಿನ್ನವಾದ ರೀತಿಯ ಕೆಲಸಗಳನ್ನು ಮಾಡುತ್ತಿರುವುದನ್ನು ಬಹುಶಃ ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ನಮ್ಮ ರೆಡ್ ಕ್ರಾಸ್ ಸದಸ್ಯರಿಗೆ ಹಾಗೆ ನಮ್ಮ ಇಲ್ಲಿಯ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ. ನಾನು ಬಹುಶಃ ಮೊದಲಿಗೆ ಈ ರೆಡ್ ಕ್ರಾಸ್ ಸಂಸ್ಥೆಯಿಂದ ನಾನು ನಮ್ಮ ಪತ್ರಕರ್ತರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಕಳೆದ ಕೆಲವು ವರ್ಷದಿಂದ ನಾವು ಪತ್ರಕರ್ತರನ್ನು ಒಂದು ಕಮಿಟಿ ಸದಸ್ಯರನ್ನಾಗಿ ತೆಗೆದುಕೊಳ್ತೇವೆ. ಈ ಸರ್ತಿ ನಮ್ಮ PB ಹರೀಶ್ ರೈ ಅವರು ನಿಮ್ಮ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರು ಸಹ ನಮ್ಮ ಒಂದು ಕಮಿಟಿಯ ಡೈರೆಕ್ಟರ್ ಆಗಿದ್ದಾರೆ. ಪ್ರತಿಯೊಂದು ರೆಡ್ ಕ್ರಾಸಿನ ಯಾವುದೇ ವಿಷಯ ಇದ್ದರೆ ಪತ್ರಿಕೆಯಲ್ಲಿ, ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಎಲ್ಲದರಲ್ಲಿ ಬರುವುದರಿಂದ ಅದನ್ನು ನೋಡಿ ನಮ್ಮ ಎಷ್ಟೋ ವಾಲಂಟಿಯರ್ ದಾನಿಗಳು ನಮ್ಮ ಈ ಬಿಲ್ಡಿಂಗ್ ಇರ್ಬೋದು ಬೇರೆ ಬೇರೆ ವಿಚಾರಕ್ಕೆ ಸಪೋರ್ಟ್ ಮಾಡಿರುವುದಕ್ಕೆ ನಾನು ಇನ್ನೊಮ್ಮೆ ಈ ಪತ್ರಿಕಾ ಮಾಧ್ಯಮಕ್ಕೆ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ. ನಾವು ಕಳೆದ ಒಂದು 2020-21ರಲ್ಲಿ ನಾವು ಈ ಬಿಲ್ಡಿಂಗನ್ನು ಮಾಡುವ ಪ್ಲ್ಯಾನ್ ಮಾಡಿದಾಗ ಇದಕ್ಕೆ ಜಾಗ ಬೇಕಂತ ಹೇಳುವಾಗ ಜಾಗ ತಗೊಳ್ಳಿಕ್ಕೆ ನಮಗೆ ನಮ್ಮ ಹಿಂದಿನ ಸೆಕ್ರೆಟರಿ ಹಾಗೂ ಅಪಾರ ಜಿಲ್ಲಾಧಿಕಾರಿ ಶರ್ಮಾ ಅವರು ಬಹಳ ಪ್ರಯತ್ನ ಮಾಡಿ 29 ಸೆಂಟ್ಸ್ ಜಾಗವನ್ನು ನಮಗೆ ರೆಡ್ ಕ್ರಾಸ್ಗೆ ಸಿಗುವಂಥ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆಗ ನಾವು ಅವರಿಗೆ ಒಂದು ಹೇಳಿದ್ದೇನೆ, ಶರ್ಮರಿಗೆ, ನೀವು ಜಾಗ ಏನಾದರೂ ನಮ್ಮ ರೆಡ್ ಕ್ರಾಸ್ಗೆ ಬಂದರೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಖಂಡಿತ ನಾವು ಮಾಡ್ತೇವೆ. ಆದರೆ ನಮ್ಮಲ್ಲಿ ಕೈಯಲ್ಲಿ ಹಣ ಇಲ್ಲದೆ ಇರಬೇಕಾದ್ರೆ ವಿ ಹ್ಯಾವ್ ವೆರಿ ಗುಡ್ ವಿಷನ್ ಆ್ಯಂಡ್ ಮಿಷನ್, ವಿ ವಿಲ್ ಡೂ ಇಟ್ ಅಂತ ಹೇಳಿದ್ದೇನೆ. ಬಹುಶಃ ಅವರು ಹೇಳಿದ ಅದು ನಮಗೆ ಮುಟ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ, ಬಿಕಾಸ್ ಕೊರೋನಾದಿಂದ ಬೇರೆ ಬೇರೆ ಕಾರಣದಿಂದ. ಆದರೆ ಇವತ್ತು ನಮ್ಮ ಫುಲ್ ಫ್ಲೆಜ್ಡ್ ಆಗಿ ಬಿಲ್ಡಿಂಗ್ ಇವತ್ತು ಇಲ್ಲಿ ಮುಟ್ಟಿದೆ. ನಿಮ್ಗೆ ಗೊತ್ತಿರುವ ಹಾಗೆ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಮಾಡುವಾಗ ನಾವು ಟೌನ್ ಹಾಲ್ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳನ್ನು ಜೋಡಣೆ ಮಾಡಿಕೊಂಡು ಪ್ರೋಗ್ರಾಮ್ ಮಾಡ್ತೇವೆ. ಆದರೆ ಅದನ್ನು ಸರಿಯಾಗಿ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ, ಕಾರಣ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಆಗ ನಮ್ಮ ಸಮಿತಿಯವರು ಅಥವಾ ಹಿಂದಿನ ಸಮಿತಿಯವರಿಗೆ ಒಂದು 9 ವರ್ಷದ ಹಿಂದೆ ನಾನು ಚೇರ್ಮನ್ ಆದಾಗ ಅಲ್ಲಿಂದ ನಾನು ಹೇಳ್ತಾ ಇರೋದು, ನಮಗೊಂದು ವಿಷನ್ ಇತ್ತು, ನಮಗೊಂದು ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಮಾಡಿದರೆ ಯಾವುದೇ ಸಮಾಜ ಸೇವೆ ದಕ್ಷಿಣ ಕನ್ನಡದಲ್ಲಿ ಬೇಕಾದರೆ ಮುಂಚೂಣಿಯಲ್ಲಿ ನಿಂತು ಆ ಸೇವೆಯನ್ನು ಮಾಡ್ಬೋದು. ಸಪೋಸ್ ಈಗ ನಾವು ಯಾರೋ ಒಂದು 10 ಜನ ವೀಲ್ ಚೇರ್ ಕೇಳಿದರೆ ಒಂದು 4 ಜನರಿಗೆ ಕೊಡ್ಲಿಕ್ಕೆ ಆಗ್ತದೆ. ಆದರೆ 10 ಜನ ಕೇಳಿದರೆ 10 ಜನಕ್ಕೆ ವೀಲ್ ಚೇರನ್ನು ಯಾವುದೇ ಡಿಲೇ ಮಾಡದೆ ಕೊಡುವಂಥ ಸಾಮರ್ಥ್ಯ ಈ ರೆಡ್ ಕ್ರಾಸಿಗೆ ಬಂದರೆ ಬಹುಶಃ ಯಾವ ಸಂಘ ಸಂಸ್ಥೆಗಳಿಗಿಂತ ನಾವು ಮೊದಲಾಗಿ ಒಂದು ಬಡವರಿಗೆ ಅಥವಾ ಬಲ್ಲಿದನಿಗೆ ಸಹಾಯ ಮಾಡುವಂಥ ಒಂದು ಕೆಪಾಸಿಟಿ ಈ ರೆಡ್ ಕ್ರಾಸಿಗೆ ಬರಬೇಕು ಹಿನ್ನೆಲೆಯಲ್ಲಿ ಬಿಲ್ಡಿಂಗನ್ನು ಮಾಡಿದ್ದೇವೆ. ಇವತ್ತು ಈ 20 ಸ್ಕ್ವೇರ್ ಫೀಟಿನ ಈ 3 ಅಂತಸ್ತಿನ ಬಿಲ್ಡಿಂಗಲ್ಲಿ ಒಂದು ವಿವಿಧತೆ ಇದೆ ಅಂತ ಹೇಳಿದರೆ, ನಾವು ನಮ್ಮ ಫಸ್ಟ್ ಫ್ಲೋರಲ್ಲಿ ನಮ್ಮ ಆಫೀಸ್ ಇದೆ. ನಮ್ಮ ಆಫೀಸ್ ಅಂತ ಹೇಳಿದರೆ ಈಗ ನೋಡಿದ್ದೀರಿ, ಕೆಲವು ಪತ್ರಕರ್ತರಿಗೆ ಹೋಗಿ ಯಾವುದೇ ಕಾರ್ಪೊರೇಟ್ ಆಫೀಸ್ಗೆ ಕಮ್ಮಿ ಇಲ್ಲ ಅಂತ ಹೇಳಿದರೆ ನಮ್ಮ ವಿಷನ್ ನೆಕ್ಸ್ಟ್ 50 to 70 ಇಯರ್ಸ್ ಯಾವುದೇ ಅದರಲ್ಲಿ ಖರ್ಚು ಮಾಡುವ ಹಾಗಿಲ್ಲ ಅಂತ ಆ ರೀತಿಯ ಒಂದು ಫುಲ್ ಫ್ಲೆಜ್ಡ್ ಆಫೀಸಲ್ಲಿ ಬೇಕಾದಂಥ ರೆಕಾರ್ಡ್ ರೂಮ್ ಇರ್ಬೋದು, ಪ್ಯಾಂಟ್ರಿ ಇರ್ಬೋದು, ಒಂದು VIP ಅವರು ಬಂದು ಕೂತ್ಕೊಳ್ಳುವ ಲಾಂಜ್ ಇರ್ಬೋದು, ಕಾನ್ಫರೆನ್ಸ್ ಹಾಲ್ ಇರ್ಬೋದು, ಅಥವಾ ಪ್ರತಿಯೊಬ್ಬ ಒಂದು ಜವಾಬ್ದಾರಿ ವ್ಯಕ್ತಿಗೆ ಅವರಿಗೆ ಸರಿಯಾದ ಕ್ಯಾಬಿನ್ಗಳನ್ನು ಮಾಡಿ ಅದಕ್ಕೆ ಸುಸಜ್ಜಿತವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಒಂದು 75 ವರ್ಷದ ವಿಷನ್ ಇಟ್ಟು ನಾವು ಮಾಡಿದ್ದೇವೆ. ಅದು ಫಸ್ಟ್ ಫ್ಲೋರಲ್ಲಿ, ಅದು ಫಸ್ಟ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ ಇದೆ ಆಡಿಟೋರಿಯಂ. ಈ ಆಡಿಟೋರಿಯಂ ಮಾಡಲಿಕ್ಕೆ ನಮ್ಮ ಸಮಿತಿ ಸದಸ್ಯರು, ಬಹುಶಃ ಬಿಲ್ಡಿಂಗ್ ಕಮಿಟಿ ಚೇರ್ಮನ್ ನಮ್ಮ ಪುಷ್ಪರಾಜ್ ಜೈನ್ ಇದ್ದಾರೆ, ಅವರು, ನಾವು ಮತ್ತು ನಮ್ಮ ಸಮಿತಿಯವರು ಎಷ್ಟೋ ಮೀಟಿಂಗ್ಗಳನ್ನು ಮಾಡಿ ಹಾಗಾಗಬೇಕು ಹೀಗಾಗಬೇಕಂತ ಹೇಳಿ ಈಗ ನಮಗೆ ತೃಪ್ತಿ ಆಗುವಂಥ ಲೆವೆಲಿಗೆ ಇವತ್ತು ನೋಡಿ ಹೋದವರು ಹೇಳಿದರು, ಒನ್ ಆಫ್ ದ ಬೆಸ್ಟ್ ಹಾಲ್ 300 ಕೆಪಾಸಿಟಿ ಇದು ಮಂಗಳೂರಲ್ಲಿ. ಯಾಕೆಂದರೆ ಎಸ್ಪೆಷಲಿ ನಾವು ಬೇರೆ ಬೇರೆ ಕಡೆ ಹೋದಾಗ ನಮಗೆ ಕಾಣೋದು ಸೌಂಡಿನ ಪ್ರಾಬ್ಲಮ್, ಎಕೋ. ಇನ್ನೊಂದು ಕೂತ್ಕೊಳ್ಳುವಾಗ
ಸೀಟಲ್ಲಿ ಎದ್ದು ಇನ್ನೊಬ್ಬರು ಎದ್ದು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಜಾಗ ಇಲ್ಲ. ಈಗ ಬಹುಶಃ ನೀವೆಲ್ಲ ಕೂತಾಗ ಇನ್ನೊಬ್ಬರು ನಡ್ಕೊಂಡು ಹೋಗ್ಬೋದು, ಅಥವಾ ಬರುವ ವೇ ಇರ್ಬೋದು, ಅಥವಾ ಸೌಂಡು ಇಲ್ಲಿ ಏನು ಕೇಳ್ತದೆ ಅದು ಇಡೀ ಹಾಲಲ್ಲಿ ಅಷ್ಟೇ ಸೌಂಡ್ ಕೇಳುವಂಥ ವ್ಯವಸ್ಥೆ, ಹಾಗೂ ಏರ್ ಕಂಡೀಷನ್ ವ್ಯವಸ್ಥೆ ಇರ್ಬೋದು, ಗ್ರೀನ್ ರೂಮ್ ವ್ಯವಸ್ಥೆ ಇರ್ಬೋದು. ಅದಕ್ಕೆ ತಾಗಿ ಒಂದು ಡೈನಿಂಗ್ ಹಾಲ್ಗಳನ್ನು ಸಹ ಮಾಡಿದ್ದೇವೆ. ಡೈನಿಂಗ್ ಹಾಲ್ ಸಹ ಅದೇ ರೀತಿಯಲ್ಲಿ ಬಹುಶಃ ಬರುವ ಲಾಬಿ ನಮ್ಮ ರೆಡ್ ಕ್ರಾಸಿನ ಅವೇರ್ನೆಸ್ಸನ್ನು ಮಾಡುವಂಥ ಎಲ್ಲ ವ್ಯವಸ್ಥೆಗಳು, ಅದರ ಅಲ್ಲಿ ಆ ಫೌಂಡರ್ಸ್ ಇರ್ಬೋದು ಅವರೆಲ್ಲ ಫೋಟೋಗಳನ್ನು ಹಾಕಿ ರೆಡ್ ಕ್ರಾಸಿನ ಅವೇರ್ನೆಸ್ನ ಕೊಡುವಂಥ ವ್ಯವಸ್ಥೆ ಸಹ ಆ ಒಂದು ಈ ಬಿಲ್ಡಿಂಗಲ್ಲಿ ಇದೆ. ಆಗಿನ ದಿನದಲ್ಲಿ ಸಮಾಜ ಸೇವೆಯ ಒಂದು ದೊಡ್ಡ ಒಂದು ಸಹಾಯ ಆಗ್ತದೆ ಅಂತ ಹೇಳೋದು ಕೇವಲ ರೆಡ್ ಕ್ರಾಸ್ ಅಲ್ಲ. ಇವತ್ತು ಲಯನ್ಸ್, ರೋಟ್ರಿ ಅಂತ ಸಮಾಜ ಸಂಸ್ಥೆಗಳು, ಅಥವಾ ನಿಮ್ಮ ಪತ್ರಕರ್ತರ ಸಂಘವೇ ಇರ್ಬೋದು, ಯಾರಾದರೂ ಇಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ ಮಾಡಬೇಕಂತ ಹೇಳಿದರೆ ನಾವು ಬಹುಶಃ ತುಂಬ ಒಂದು ಮೇಂಟೆನೆನ್ಸು ಅಥವಾ ಏನಾದರೂ ಒಂದು ಕಮ್ಮಿಯ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದು, ಅಂತಹ ಒಂದು ವ್ಯವಸ್ಥೆಗೆ ಈ ಒಂದು ಹಾಲನ್ನು ನಾವು ರೆಡಿ ಮಾಡಿದ್ದೇವೆ. ಇನ್ನೊಂದು ಇಲ್ಲಿ ನಾವು ಬ್ಲಡ್ ಡೊನೇಷನ್ ಮಾಡುವಾಗ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಬೇಕಾಗ್ತದೆ. ಓರಿಯೆಂಟೇಷನ್ ಅಂತ ಹೇಳಿದರೆ ನಮ್ಮ ಯೂತ್ ರೆಡ್ ಕ್ರಾಸ್ ಸ್ಟೂಡೆಂಟ್ಸ್ ಅಥವಾ NCC, NSS, ರೇಂಜ್ ರೋವರ್ ಏರೇ ಇರ್ಬೋದು, ಅವರಿಗೆ ಬ್ಲಡ್ಡನ್ನು ಫಸ್ಟ್ ಕೊಡುವಾಗ ಅವರಿಗೆ ಓರಿಯೆಂಟೇಷನ್, ಯಾಕೆ ಬ್ಲಡ್ಡಿನಿಂದ ಏನಾಗ್ತದೆ, ಸಿಂಗಲ್ ಯೂನಿಟ್ ಆಫ್ ಬ್ಲಡ್ ಸೇವ್ ದ 3 ಲೈಫ್, ಅದು ಯಾವ ರೀತಿ ಅಂತ ಅವ್ರಿಗೆ ಹೇಳಿದಾಗ ಈ ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಟ್ಟಾಗ ಅವರು ಹ್ಯಾಬಿಚುವಲ್ ಡೋನರ್ ಆಗಿ ಕನ್ವರ್ಟ್ ಆಗ್ತಾರೆ. ಅಂಥ ವ್ಯವಸ್ಥೆಗಳನ್ನು ಈ ಹಾಲಲ್ಲಿ ನಾವು ಮಾಡ್ಬೋದು. ನಮಗೆ ಅದರ ವ್ಯವಸ್ಥೆ ಇಲ್ಲಿವರೆಗೆ ಇರಲಿಲ್ಲ. ಕಾಲೇಜಿಗೆ ಹೋದರೆ ಅಲ್ಲಿ ಪ್ರಾಬ್ಲಮ್, ಎಕ್ಸಾಮ್ ಅದು ಇದು, ಎಕ್ಸಾಮ್ ರಜೆ ಇರುವಾಗ ಕಾಲೇಜ್ ಬಂದಾಗ್ತದೆ, ಹಾಗಾಗಿ ಇಲ್ಲಿಯೇ ಕರ್ಕೊಂಡು ಬರ್ಬೋದು. ಇನ್ನೊಂದು ಎಸ್ಪೆಷಲಿ ಇದರಲ್ಲಿ ಫಸ್ಟ್ ಏಡ್ ಟ್ರೈನಿಂಗ್ ಬಹುಶಃ ಇವತ್ತು ಕಂಪಲ್ಸರಿ ಆಗಿದೆ. ಪ್ರಥಮ ಚಿಕಿತ್ಸೆ ಹೇಳುವಂಥದ್ದು ಎಲ್ಲ ಕಡೆ ಅಗತ್ಯ, ಅದು ಆರ್ಗನೈಸ್ಡ್ ಸೆಕ್ಟರ್ ಇರ್ಬೋದು, ಅನ್ಆರ್ಗನೈಸ್ಡ್ ಇರ್ಬೋದು, ಕಾರ್ಪೊರೇಟ್ ಇರ್ಬೋದು. ಅಂಥ ಫಸ್ಟ್ ಏಡ್ ಟ್ರೈನಿಂಗನ್ನು ನಾವು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕೊಟ್ಟರೆ ನಮ್ಮ ರೆಡ್ ಕ್ರಾಸಿಗೂ ಸಹ ಒಂದು ಖುಷಿ. ಯಾಕಂತ ಹೇಳಿದರೆ ಪ್ರಥಮ ಚಿಕಿತ್ಸೆ ಬಹಳ ಮುಖ್ಯ, ಅದನ್ನು ಸಹ ಇಲ್ಲಿ ಮಾಡ್ಬೋದು. ಅಂಥ ತುಂಬ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಬೇಕಂತ ಹೇಳೋ ದೃಷ್ಟಿಯಲ್ಲಿ ಈ ಹಾಲನ್ನು ನಾವು ಇಲ್ಲಿ ಮಾಡಿದ್ದೇವೆ. ಬಹುಶಃ ನಿಮ್ಗೆ ಗೊತ್ತಿದ್ದಾಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ರೆಡ್ ಕ್ರಾಸಿನ ಈ ಹಾಲು ಇವತ್ತು ಕರ್ನಾಟಕದಲ್ಲೇ, ಇಂಡಿಯಾದಲ್ಲೇ ಒಂದು ಡಿಸ್ಟಿಕ್ ಬ್ರಾಂಚು, ಇಷ್ಟು ದೊಡ್ಡ ಒಂದು ಸುಸಜ್ಜಿತ ಹಾಲು, ಇದಕ್ಕೆ ಬೇಕಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡಿರುವುದು ನಮ್ಮ ರೆಡ್ ಕ್ರಾಸ್ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಬಹುಶಃ ಈ ಒಂದು ಕಟ್ಟಡದ ವಿಷಯವನ್ನು ನಾವು ನಮ್ಮ ADGP ಭಾಸ್ಕರ್ ರಾವ್ ವೈಸ್ ಪ್ರೆಸಿಡೆಂಟ್ ಅವರು ಇದನ್ನು ಬಂದು ಒಂದು ತಿಂಗಳ ಹಿಂದೆ ನೋಡಿ ಹೋದಾಗ ಭಾಳ ಒಂದು ಹೆಮ್ಮೆ ವ್ಯಕ್ತಪಡಿಸಿದರು. ನಾನೆಲ್ಲ ಡಿಸ್ಟಿಕ್ಕಿಗೆ ಹೋಗಿದ್ದೇನೆ, ಇಂಥ ಬಿಲ್ಡಿಂಗ್ಗಳಿಲ್ಲ ಅಂತ ಹೇಳಿದ್ರೆ ಹೆಮ್ಮೆ. ಯಾಕಂತ ಹೇಳಿದರೆ ಇವತ್ತು ಓಪನ್ ಆದ ನಂತರ ಇದರ ವಿಷನ್ ನಮ್ಮ ಮುಂದಿನ ಜನ್ರೇಷನಿಗೆ ಯಾವ ರೀತಿ ನಮ್ಮ ಸ್ಟೂಡೆಂಟ್ಸ್ಗಳನ್ನು ಮೋಟಿವೇಟ್ ಮಾಡಿ ಅವರನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಈ ಹಾಲು ಒಂದು ಅಂಗಳ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ. ಹಾಗಾಗಿ ಭಾಳ ಖುಷಿ ಆಗ್ತಾಯಿದೆ. ಇದರ ನಂತರ ಇನ್ನೊಂದು ಮೇಲೆ ಒಂದು ಜನರಲ್ ಹಾಲ್ ಇದೆ, ಒಂದು ಸಿ ವ್ಯೂ ಹಾಲ್ ಇದೆ. ಬಹುಶಃ ಆ ಹಾಲಲ್ಲಿ ನಮ್ಮದು ಏರ್ ಕಂಡೀಷನ್ಸ್ ಏನಿಲ್ಲ, ಅಲ್ಲಿ ಒಂದು 500 ಕೆಪಾಸಿಟಿ ಇದೆ. ಅದು ಬಹುಶಃ ನಾವು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಬಹುಶಃ ಸ್ಟೂಡೆಂಟ್ಗಳನ್ನು ನಾವು ಕಾಲೇಜ್ಗಳಿಂದ ತರುವಾಗ ಇಲ್ಲಿ ಸಾಕಾಗೋದಿಲ್ಲ. ಒಂದು 500 ಜನ ಸ್ಟೂಡೆಂಟ್ಗಳನ್ನ ಕೂತ್ಕೊಳಿಸಿ ಅಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ, ಸಮಾಜ ಸೇವೆಗಳನ್ನ ಮಾಡುವ ನಿಟ್ಟಿನಲ್ಲಿ ಆ ಸಿ ವ್ಯೂ ಹಾಲನ್ನು ಸಹ ರೆಡಿ ಮಾಡಿದ್ದೇವೆ. ಅದಕ್ಕೆ ಸಣ್ಣ ಪುಟ್ಟ ಕೆಲವು ಬ್ಯೂಟಿಫಿಕೇಷನ್ ಆಗಲಿಕ್ಕಿದೆ, ಅದು ನಮ್ಮ ಇನಾಗ್ಯುರೇಷನ್ ನಂತರ ನಾವು ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಗ್ರೌಂಡ್ ಫ್ಲೋರಲ್ಲಿ ಒಂದು 5,000 7,000 ಸ್ಕ್ವೇರ್ ಫೀಟ್ ಇದೆ. ಆ ಗ್ರೌಂಡ್ ಫ್ಲೋರಲ್ಲಿ ನಾವು ಎಸ್ಪೆಷಲಿ ನಮ್ಮ ಒಂದು ಸಿಗ್ನೇಚರ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಈಗಾಗಲೇ ಥಿಂಕ್ ಮಾಡಿದ್ದೇವೆ. ಅದು CSR ಫಂಡ್ ಥ್ರೂ ಇರ್ಬೋದು, ಅಥವಾ ಗ್ಲೋಬಲ್ ಗ್ರ್ಯಾಂಟ್ ರೋಟರಿಯಿಂದ ಇರ್ಬೋದು, ಅಥವಾ ಲಯನ್ಸ್ ಕ್ಲಬ್ಬಿಂದ ಹೊಂದಿಸಿಕೊಂಡು ಅಲ್ಲಿ ಏನಾದರೂ ಒಂದು ದೊಡ್ಡ ಪ್ರಾಜೆಕ್ಟ್, ಅದು ಐ ಬ್ಯಾಂಕ್ ಇರ್ಬೋದು, ಅಥವಾ ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಯಾವುದಾದ್ರೂ ಒಂದು ಬಹುಶಃ ಡಿಸ್ಕಸ್ ಮಾಡಿ ಅದು ಮೈಂಟೈನೇಬಲ್ ಮತ್ತು ಸಸ್ಟೈನೇಬಲ್ ಆಗುವಂಥ ಒಂದು ದೊಡ್ಡ ಪ್ರಾಜೆಕ್ಟನ್ನು ನಾವು ಮಾಡಲಿಕ್ಕಿದ್ದೇವೆ. ಈಗಾಗಲೇ ನಮ್ಮ ಕರ್ನಾಟಕ ಸ್ಟೇಟ್ ಬ್ರಾಂಚಿನವರ ಇನ್ಸ್ಟ್ರಕ್ಷನ್ ಅಂತೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಲ್ರೆಡಿ ಅಲ್ಲಿ ಫಿಕ್ಸ್ ಆಗಿದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು, ಫ್ಲಡ್, ಫೆಮೈನ್ ಇರ್ಬೋದು, ಅಥವಾ ಕೊರೋನಾ ಬಂದಾಗ ನಮಗೆ ಆ ಮೆಟೀರಿಯಲ್ನ ಸ್ಟಾಕ್ ಮಾಡುವಂಥದ್ದು, ಟ್ರೈನಿಂಗ್ ಕೊಡುವಂಥದ್ದು, ಅಂಥ ವ್ಯವಸ್ಥೆಗೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ನಾವಲ್ಲಿ ಆಲ್ರೆಡಿ ಮಾಡಿದ್ದೇವೆ. ಹಾಗಾಗಿ ಅಂಥ ಇದು ಅಲ್ಲಿ ಬರ್ತದೆ. ಇದು ಒಟ್ಟಾರೆಯಾಗಿ ಈ ಶತಮಾನೋತ್ಸವ ಕಟ್ಟಡ ಅಂತ ಹೇಳೋದು ಮಂಗಳೂರಿನ ಕೇವಲ ಒಂದು ನಮ್ಮ ದಕ್ಷಿಣ ಕನ್ನಡ ಡಿಸ್ಟಿಕ್ಕಿಗೆ ಲಿಮಿಟೆಡ್ ಅಲ್ಲ. ಇದನ್ನು ಬಹುಶಃ ಎಲ್ಲ ಡಿಸ್ಟಿಕ್ಕಿನವರು ಇಲ್ಲಿ ಯಾವುದಾದ್ರು ಜಾಯಿಂಟ್ ಪ್ರಾಜೆಕ್ಟ್ ಮಾಡುವಂಥ ವ್ಯವಸ್ಥೆಗಳನ್ನು ಇಲ್ಲಿ ನಾವು ಮಾಡಲಿಕ್ಕೆ ಅನುಕೂಲ ಆಗ್ತಾ ಉಂಟಂತ ಹೇಳುವಂಥದ್ದು ನನಗೆ ಖುಷಿ ಆಗ್ತಾಯಿದೆ. ಕೊನೆಯದಾಗಿ ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಶಾಖೆ ನಿಮ್ಗೆ ಗೊತ್ತಿದ್ದಾಗೆ ನಮ್ಮ ಒಂದು 4-5 ಪ್ರಾಜೆಕ್ಟ್ಗಳು ಆಲ್ರೆಡಿ ನಿಮ್ಮ ಗೊತ್ತಿದೆ. ಒಂದು ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ನಾವು ಸಮುದಾಯ ವಾಚನಾಲಯ ಮಾಡಿದ್ದೇವೆ. ಇನ್ನೊಂದು ಅಲ್ಲಿಯೇ ಒಂದು ಲೈಬ್ರರಿ ಮಾಡಿದ್ದೇವೆ, ಸಮುದಾಯ ವಾಚನಾಲಯ, ಮತ್ತೊಂದು ಹೆಲ್ಪ್ ಡೆಸ್ಕ್ ಮಾಡಿದ್ದೇವೆ. ಅಲ್ಲಿ ನಮ್ಮ ಯೂತ್ ರೆಡ್ ಕ್ರಾಸ್ ಸ್ಟೂಡೆಂಟು ನಿಮ್ಮ ಪತ್ರಿಕೋದ್ಯಮ ಅವರೊಟ್ಟಿಗೆ ಜಾಯಿಂಟ್ ಆಗಿ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಮಾಡಿದ್ದೇವೆ. ಸೊ ಪತ್ರಿಕಾ ಇವರು ಮತ್ತು ರೆಡ್ ಕ್ರಾಸ್ ಒಟ್ಟಾಗಿ ಪ್ರತಿ 15 ಡೇಸಿಗೊಮ್ಮೆ ನಾವು ಯೂತ್ ರೆಡ್ ಕ್ರಾಸ್ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಕಾಲೇಜಿನಿಂದ ಅಲ್ಲಿಗೆ ಡೆಪ್ಯೂಟ್ ಆಗಿ ಬರ್ತಾರೆ. ಅವರು
ಬಹುಶಃ ಪೇಷಂಟಿಗೆ ನಿಮ್ಗೆ ಗೊತ್ತಿದ್ದಾಗೆ 10-15 ಡಿಸ್ಟಿಕ್ಕಿಂದ ಪೇಷಂಟ್ಗಳು ತುಂಬ ವೀಕರ್ ವಲ್ಯೂರಬಲ್ ಸೆಕ್ಷನ್ ಬರೋದ್ರಿಂದ ಅವರಿಗೆ ಅಡ್ಮಿಷನಿಂದ ಡಿಸ್ಚಾರ್ಜ್ವರೆಗೆ ನಮ್ಮ ಸ್ಟೂಡೆಂಟ್ಗಳು ಅವರಿಗೆ ಹೆಲ್ಪ್ ಮಾಡ್ತಾರೆ, ಸ್ಟೂಡೆಂಟ್ಸು. ನಾವು ಅವರಿಗೆ ಸ್ಪೆಷಲ್ಲಾಗಿ ಹೇಳಿದ್ದೇವೆ, ಎಕ್ಸೆಪ್ಟ್ ಫೈನಾನ್ಷಿಯಲ್ ಹೆಲ್ಪ್ ನೀವು ಎಲ್ಲ ಹೆಲ್ಪ್ ಅವರಿಗೆ ಮಾಡಬೇಕಂತ. ಅದು ಬಹಳ ತುಂಬ, ಯಾಕೆಂದರೆ ಇವತ್ತು ವೆನ್ಲಾಕ್ ಹಾಸ್ಪಿಟ್ಲ DM RM ನಮಗೆ ಫೋನ್ ಮಾಡ್ತಾರೆ, ನಿಮ್ಮ ಸ್ಟೂಡೆಂಟ್ಗಳು ಇವತ್ತು ಬರಲಿಲ್ವಾ ಅಂತೇಳಿ, ಒಂದು ದಿವಸ ಬರೋದು. ಯಾಕೆಂದರೆ ದೇ ಹ್ಯಾವ್ ಡಿಪೆಂಡೆಡ್ ಸೋ ಮಚ್ ವಿತ್ ದ ರೆಡ್ ಕ್ರಾಸ್ ಸ್ಟೂಡೆಂಟ್ಸ್ ಅಂತ ಒಂದು ಪ್ರಾಜೆಕ್ಟ್. ಅದನ್ನು ಸಹ ಇನ್ನೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಒಂದು ವ್ಯವಸ್ಥೆಗೆ ಈಗಾಗಲೇ ನಾವು ಪ್ರಕ್ರಿಯೆ ನಡೀತಾ ಇದೆ. ಇನ್ನೊಂದು ಲೇಡಿ ಓಷನ್ ಹಾಸ್ಪಿಟ್ಲಲ್ಲಿ ನಾವು ಲಾಸ್ಟು ಕಳೆದ ಒಂದು 10 ವರ್ಷದಿಂದ ನಮ್ಮಲ್ಲಿ ಸ್ಟಾರ್ಟಿಂಗು ನಮ್ಮ ಬ್ಲಡ್ ಬ್ಯಾಂಕ್ ಕೇವಲ 150 ಯೂನಿಟು 200 ಯೂನಿಟ್ ತಿಂಗಳಿಗಿತ್ತು. ಇವತ್ತು 1500 ಯೂನಿಟನ್ನು ನಾವು ಮೀರಿ ಹೋಗಿದ್ದೇವೆ ಪೇಷಂಟ್ಗಳಿಗೆ. ಅದರಲ್ಲಿ 400ರಿಂದ 500 ಯೂನಿಟನ್ನು ಲೇಡಿ ಓಷನ್ ಹಾಸ್ಪಿಟಲ್ನ ಇನ್ಪೇಷಂಟ್ ಅಂತೇಳಿ ಅಲ್ಲಿ ಡೆಲಿವರಿಗೆ ಬರುವ ಹೆಂಗಸರಿಗೆ ಅಗತ್ಯ ರಕ್ತ ಬೇಕಾದಾಗ ನಾವು ಉಚಿತವಾಗಿ ಯಾವುದೇ ₹1 ಚಾರ್ಜ್ ಮಾಡೋದಿಲ್ಲ, ಮತ್ತು ರೀಪ್ಲೇಸ್ಮೆಂಟ್ ಕೇಳೋದಿಲ್ಲ, ಯಾವುದೇ ಅದಕ್ಕೆ ಬೇಕಾದ ಇನ್ನೊಂದು ರಕ್ತವನ್ನು ಕೊಡಿ ಅಂತ. ಈಗ ಪ್ರೈವೇಟ್ ಹಾಸ್ಪಿಟ್ಲ್ ಏನು ಹೇಳ್ತಾರೆ ಅಂದರೆ, ನಾವು ಹಣ ಕೊಟ್ಟಾಗ ಆಯಿತು ಹಣ ತಗೊಳ್ತಾರೆ ಮತ್ತು 2 ಜನ ಡೋನರ್, ನಾವು ಜಸ್ಟ್ ಅವೇರ್ನೆಸ್ ನೀವು ಡೊನೇಟ್ ಮಾಡ್ಬೋದು ಅಂತ ಅಷ್ಟೇ ಹೇಳ್ತೇವೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಡೈಲಿ 20ರಿಂದ 25 ಡೆಲಿವರಿ ಆಗೋದ್ರಿಂದ ಅವರಿಗೆ ವಿದಿನ್ ಆರ್ಮ್ಸ್ ಲೆಂತ್ ಇಮಿಡಿಯೇಟ್ಲಿ ಅವರಿಗೆ ಬ್ಲಡ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದೇನ್ನು ಮುಂದುವರೆದುಕೊಂಡು ನಮ್ಮ ತಲೆಯಲ್ಲಿದೆ, ಒಂದು ಈಗ ಈ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಇನ್ನೊಂದು 6 ತಿಂಗಳಲ್ಲಿ ಯಾವುದೇ BPL ಕಾರ್ಡ್ ಹೋಲ್ಡರು ನಮ್ಮ ಯಾವುದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೂ ಅವರಿಗೆ ಉಚಿತವಾಗಿ ಬ್ಲಡ್ ಕೊಡೋ ವ್ಯವಸ್ಥೆಗೆ ನಾವು ಥಿಂಕ್ ಮಾಡ್ತಾ ಇದ್ದೇವೆ. ಅದು ಯಾವ ರೀತಿ ಮೇಂಟೈನೇಬಲ್, ಸಸ್ಟೈನೇಬಲ್ ಅಂತ ಹೇಳೋ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದೇವೆ. ಅದಕ್ಕೂ ಸಹ ನಮಗೆ ಒಂದು ಚಾನ್ಸಸ್ಸನ್ನು ನಮ್ಮ ರೆಡ್ ಕ್ರಾಸ್ ಒದಗಿಸಿಕೊಡ್ತದೆ ಅಂತ ಹೇಳುವಂಥದ್ದು ನಮಗೆ ಇದೆ. ಇನ್ನೊಂದು ಈ ರೀತಿ ಮಾಡ್ತಾ ಇರುವಾಗ ನಮಗೆ ಕೆಲವು ಎಸ್ಪೆಷಲಿ ಪೂವರ್ ಸೆಕ್ಷನ್ನವರು ಕೆಲವರಿದ್ದಾರೆ ನಮ್ಮಲ್ಲಿ. ನಿಮ್ಗೆ ಗೊತ್ತಿದ್ದಾಗೆ ಕೊರೋನಾ ಬಂದಾಗ ನಾವು ಮೈಗ್ರೆಂಟ್ ಲೇಬರಿಗೆ ಒಂದು ಸಾಧಾರಣ 10ರಿಂದ 15 ಲಕ್ಷ ಫುಡ್ ಕಿಟ್ಟನ್ನು ಕೊಟ್ಟಿತ್ತು. ಹಾಗೂ ವ್ಯಾಕ್ಸಿನ್ ಎಷ್ಟೋ ಜನಕ್ಕೆ ವ್ಯಾಕ್ಸಿನ್ ಕ್ಯಾಂಪನ್ನು ಮಾಡಿತ್ತು. ಇನ್ನೊಂದು ಎಸ್ಪೆಷಲಿ ಮಾಸ್ಕ್ ತುಂಬ. ಹಾಗಾಗಿ ಯಾವುದಾದ್ರೂ ಇಂಥ ಒಂದು ಡಿಸಾಸ್ಟರ್ ಬಂದಾಗ ಪ್ರಿಪೇರ್ನೆಸ್ಸಿಗೋಸ್ಕರ ನಾವು ಆಲ್ರೆಡಿ ಸ್ಟೇಟ್ ರೆಡ್ ಕ್ರಾಸಿಗೆ ಮನವಿ ಮಾಡಿದ್ದೇವೆ. ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ರೀತಿಯ ಎಲ್ಲ ವಿಷಯವನ್ನು ಮನದಲ್ಲಿಟ್ಟುಕೊಂಡು ಮಾನವೀಯ ಸೇವೆಗೆ, ಹ್ಯುಮ್ಯಾನಿಟೀಸ್ ಸರ್ವಿಸಿಗೆ, ರೆಡ್ ಕ್ರಾಸಿಗೆ ಅಪ್ರೋಚ್ ಆದರೆ ಯಾವುದೇ ಕಾರಣಕ್ಕೆ ನೋ ಹೇಳುವ ವರ್ಡ್ ಇಲ್ಲ ಅಂತ ಹೇಳೋ ವ್ಯವಸ್ಥೆಗೆ ನಾವು ಮುಟ್ಟಬೇಕಂತ ಹೇಳೋ ಒಂದು ವಿಷನನ್ನು ಇಟ್ಕೊಂಡು ಈ ರೆಡ್ ಕ್ರಾಸ್ ಸೆಂಟಿನರಿ ಬಿಲ್ಡಿಂಗನ್ನು ಮಾಡಿದ್ದೇವೆ. ಖಂಡಿತ ನಿಮ್ಮೆಲ್ಲರ ಸಪೋರ್ಟಿಂದ ಇದು ತುಂಬ ಜನರಿಗೆ ಮುಟ್ಟಬೇಕು. ಇದು ಕೇವಲ ನಮ್ಮ ಡಿಸ್ಟಿಕ್ಕಿಗಲ್ಲ, ಇದು ರಾಜ್ಯ ಮಟ್ಟ ಹಾಗೂ ದೇಶ ಮಟ್ಟದಲ್ಲಿ ಮುಟ್ಟಿದರೆ ಅವರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಎಲ್ಲ ಡಿಸ್ಟಿಕ್ಕಲ್ಲಿ ಇದೇ ರೀತಿಯ ಒಂದು ಕಾರ್ಯ ನಡೆಯುತ್ತಂತ ಹೇಳುವ ಒಂದು ಆಶಾಭಾವನೆಯಿಂದ ಈ ಸೆಂಟಿನರಿ ಬಿಲ್ಡಿಂಗು ಜುಲೈ 26ಕ್ಕೆ ಅಂದರೆ ಇದೇ 4th ಸ್ಯಾಟರ್ಡೇ ಗಂಟೆ 12ಕ್ಕೆ ನಮ್ಮ ರೆಸ್ಪೆಕ್ಟೆಡ್ ಘನವೆತ್ತ ಗವರ್ನರ್, ರಾಜ್ಯಪಾಲರು ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸೊ ಈ ಉದ್ಘಾಟನಾ ಸಂದರ್ಭದಲ್ಲಿ ಬಿಲ್ಡಿಂಗ್ ಉದ್ಘಾಟನೆಯೊಂದಿಗೆ ನಮ್ಮದೊಂದು ಆ್ಯಪ್ ಸಹ ಲಾಂಚ್ ಆಗ್ತದೆ. ಆ ಆ್ಯಪ್ ಲಾಂಚ್ ಆದ ನಂತರ ಗವರ್ನರು 2 ಡಿಗಸ್ಟ್ ನಂತರ ಗವರ್ನರ್ ಮಾತಾಡ್ತಾರೆ. ಸೊ ಗವರ್ನರ್ ಅವರು ಬಂದ ನಂತರ 1 ಗಂಟೆಗೆ ಈ ಪ್ರೋಗ್ರಾಮ್ ಮುಗಿದ ನಂತರ ಅವರು ಇನ್ನೊಂದು ಪ್ರೋಗ್ರಾಮಿಗೆ ಹೋಗಲಿಕ್ಕಿದ್ದಾರೆ. ಹಾಗಾಗಿ ನೀವೆಲ್ಲ ಒಂದು 11:30 ಒಳಗೆ ಇಲ್ಲಿ ಬಂದು, ಅವರ ಪ್ರೋಟೋಕಾಲ್ಸ್ ಎಲ್ಲ ಸ್ವಲ್ಪ ಇದೆ, ಬಹುಶಃ ನನಗಿಂತ ನಿಮಗೆ ಜಾಸ್ತಿ ಗೊತ್ತಿದೆ, ಹಾಗೆ ತುಂಬ ಗವರ್ನರ್ಸ್ ಇದನ್ನು ನೋಡಿರ್ತೀರಿ. ಆ ಪ್ರೋಟೋಕಾಲ್ ಪ್ರಕಾರ ನಾವು ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. 100ಕ್ಕೆ 100 ಪ್ರೋಟೋಕಾಲನ್ನು ಮೇಂಟೈನ್ ಮಾಡುವಂಥ ವಿಷಯಕ್ಕೆ ನಮ್ಮ ಕಮಿಟಿ ಮೆಂಬರು ಎಲ್ಲರೂ ಸನ್ನದ್ಧರಾಗಿದ್ದಾರೆ ಅಂತ ಹೇಳ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನೀವೆಲ್ಲ ಇಲ್ಲಿ ಬಂದು ಈ ಒಂದು ವಿಷಯವನ್ನು ನಮ್ಮ ಪತ್ರಿಕೆಯ ಮೂಲಕ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಕಾರ ನೀವು ಎಲ್ಲರಿಗೂ ಮುಟ್ಟಿಸ್ತೀರಿ ಅಂತ ಹೇಳುವ ಆಶಾಭಾವನೆಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫಾರ್ ಹಿಯರಿಂಗ್. ಥ್ಯಾಂಕ್ ಯು. ವಿ ಹ್ಯಾವ್ ರೆಕಗ್ನೈಸ್ಡ್ ನಂಬರ್ 1 ಇನ್ ಕೊರೋನಾ ಟೈಮಿಗೆ ಒನ್ ಆಫ್ ದ ಬೆಸ್ಟ್ ಬ್ಲಡ್ ಬ್ಯಾಂಕ್ ಅಂತ ನಮಗೆ ಅವಾರ್ಡ್ ಗೌರ್ಮೆಂಟ್ ಕೊಟ್ಟಿದೆ. ಹೌದು, ಬೆಸ್ಟ್ ಬ್ರಾಂಚಸ್ ಕೊಟ್ಟಿದೆ. ಆದರೆ ಕಲೆಕ್ಷನ್ ವಿಷಯದಲ್ಲಿ ನಾವು ಕಂಪೇರ್ ಮಾಡಲಿ, ಹಾಗೆ ಸ್ಟೇಟ್ ಇಸ್ ಎ ಬಿಗ್ ಬ್ಲಡ್ ಬ್ಯಾಂಕ್ ಇದೆ ಸ್ಟೇಟಲ್ಲಿ. ಅವ್ರದ್ದು ಟಾರ್ಗೆಟ್ ಅಲ್ಲ, ಬ್ಯಾಂಗ್ಳೂರು ಬಿಟ್ಟು ಇರುವುದೇ ಒಂದು 8-10 ಡಿಸ್ಟಿಕ್ ಮಾತ್ರ ಬ್ಲಡ್ ಬ್ಯಾಂಕ್ ಇರೋದು, 8 to 10. ಇಟ್ಸ್ ಸ್ಮಾಲ್, ಸಣ್ಣ ಇಷ್ಟು ದೊಡ್ಡ ಸ್ಕೇಲಲ್ಲಿಲ್ಲ. ಯಾಕೆಂದರೆ ಇಲ್ಲಿ ವೆನ್ಲಾಕಿಗೆ ಹೈಯೆಸ್ಟ್ ಪೇಷಂಟ್ ಬರ್ತಾರೆ, ಲೇಡಿ ಓಷನ್ನಿಗೆ. ಇಲ್ಲಿ ಇಷ್ಟು ದೊಡ್ಡ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಬೇರೆ ಅಲ್ಲಿ ಅಂಥದ್ದು ಇಲ್ಲ. ಅದು ಅರೌಂಡ್ 20,000 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಡಪ್ ಏರಿಯಾ. ಕಾಸ್ಟ್ ಅರೌಂಡ್ 6 crores. ಇನ್ನೂ ಸ್ವಲ್ಪ ಕೆಲಸ ಇದೆ, 6 ಕೋಟಿ. ಅದರಲ್ಲಿ ನಮ್ಮದು ಡೋನರ್ಸ್ ಇದೆ, CSR ಫಂಡು ಇದೆ, ಡೋನರ್ಸ್ ಇದ್ದಾರೆ,
ಪ್ಲಸ್ಸು ನಮ್ಮದು ಇಂಟರ್ನಲ್ ಜನ್ರೇಷನ್, ನಮ್ಮ ಬ್ಲಡ್ ಬ್ಯಾಂಕ್ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಫಸ್ಟ್ ಏಡ್ ಟ್ರೈನಿಂಗ್ ಇರ್ಬೋದು, ಎಸ್ಪೆಷಲಿ ಬ್ಲಡ್ ಬ್ಯಾಂಕಲ್ಲಿ ಅದರ ಸೇವಿಂಗ್ಸ್ ಇದೆ. ಹಾಗೂ ನಮ್ಮ ಕಮಿಟಿ ಮೆಂಬರ್ಸ್ ಕಾಂಟ್ರಿಬ್ಯೂಷನ್ಸ್ ಇದೆ. ಹೌದು, ಸ್ಟೇಟಿಂದ ಸಪೋರ್ಟ್ ಇದೆ. ಸ್ಟೇಟ್ ಥ್ರೂ ಅವ್ರ ಹತ್ರ ಗೌರ್ಮೆಂಟಿಂದ ಸ್ಟೇಟಿಗೆ ಫಂಡ್ ಬರ್ತದೆ. ಸ್ಟೇಟಿಂದ ನಮಗೆ 40 ಲಕ್ಷ ಫಸ್ಟಿಗೆ ಕೊಟ್ಟಿದ್ದಾರೆ. ಅಲ್ಲ, ಆ ಆ್ಯಪಲ್ಲಿ ಎನಿ ಟೈಮ್ ಯಾರಿಗಾದರೂ ಬ್ಲಡ್ ಬೇಕಾದರೆ ಆ ಆ್ಯಪನ್ನು ಅವರು ಡೌನ್ಲೋಡ್ ಮಾಡಿಕೊಂಡ್ರೆ, ಯಾವುದು ಆ ಮೊಬೈಲಲ್ಲಿ, ಅದನ್ನು ಗವರ್ನರ್ ಮಾಡೋದಿಲ್ಲ, ಅದನ್ನು ADGP ಭಾಸ್ಕರ್ ರಾವ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಗವರ್ನರ್ದು 1 ಗಂಟೆ ಮುಗೀತದೆ. ಗವರ್ನರ್ ಖಾಲಿ ಒಂದು E7 ಇಯರ್ ಉಂಟು, ಅದನ್ನು ಮಾಡ್ತಾರೆ ಮತ್ತು ಬಿಲ್ಡಿಂಗ್ ಉದ್ಘಾಟನೆ ಮಾಡ್ತಾರೆ. ಈ ಆ್ಯಪನ್ನು ಯಾಕಂತ ಹೇಳಿದರೆ ಅದು ಒಬ್ಬರು ಕಂಪನಿಯವರು ನಮಗೆ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಎನಿ ಟೈಮ್ ಬ್ಲಡ್ ಬೇಕಾದಾಗ ಆ್ಯಪಲ್ಲಿ ಹೋದಾಗ ಡೋನರ್ಸ್ ಕನೆಕ್ಟ್ ಆಗ್ತಾರೆ. ಉದಾಹರಣೆ, ನಿಮಗೆ ರೇರ್ ಗ್ರೂಪ್ ಒಂದು AB ನೆಗೆಟಿವ್ ಬೇಕಂತ ಹೇಳಿದಾಗ ಡೋನರ್ ಸಿಗೋದಿಲ್ಲ. ಆ ಗ್ರೂಪಲ್ಲಿ ಹೋದಾಗ ಅಲ್ಲಿ ಕನೆಕ್ಟ್ ಆಗ್ತಾರೆ. ಆಗ ಅವರನ್ನು ನಾವು ಕೆಲವು, ಈಗ ಉದಾಹರಣೆಗೆ ತಲೆಸಿಮಿಯಾ ಕ್ಯಾನ್ಸರಿಗೆಲ್ಲ ಡೋನರ್ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಬರಬೇಕಾಗ್ತದೆ. ಅವರು ಅರ್ಧ ಗಂಟೆ 1 ಅವರ್ ಸ್ಪೆಂಡ್ ಮಾಡಬೇಕಾಗ್ತದೆ. ಆ ಸಂದರ್ಭ ಡೋನರನ್ನು ಅದರಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ, ಅದರ ಡೀಟೇಲ್ ನನಗೆ ಇನ್ನೂ ಸಹ ನಾನು ನೋಡಬೇಕು. ರೆಡ್ ಕ್ರಾಸ್ ಅಂಡರೇ ಅವರು ಮಾಡಿ ನಮಗೆ ಕೊಡ್ತಾರೆ. ರೆಡ್ ಕ್ರಾಸ್ ವಿಲ್ ಲಾಂಚ್, ರೆಡ್ ಕ್ರಾಸ್ ವಿಲ್ ಯೂಸ್. ಇಲ್ಲ ಬಿಲ್ಡಿಂಗ್ ಇದೆ, ಈ ಥರ ವ್ಯವಸ್ಥೆಗಳಿಲ್ಲ. ಏನೋ ಸಣ್ಣ ಬಿಲ್ಡಿಂಗ್ ಇರ್ತದೆ, ಇಷ್ಟು ಕಾಸ್ಟಿದು ಇಲ್ಲ. ಈ ರೀತಿಯ ಫುಲ್ ಫ್ಲೆಜ್ಡ್ ಆಗಿ ಇರುವ ಫೆಸಿಲಿಟಿ ಇರುವಂಥ ಬಿಲ್ಡಿಂಗ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಲ್ಲ. ಈವನ್ ಸ್ಟೇಟ್ ಬ್ರಾಂಚಲ್ಲೂ ಇಲ್ಲ. ಬಟ್ ಅಲ್ಲಲ್ಲ, ಎನಿ ಹಾಸ್ಪಿಟ್ಲಲ್ಲಿ ತುಂಬ ಪಾಪದವರಿಗೆ ವೆನ್ಲಾಕಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಅವ್ರು ಬೇರೆ ಹಾಸ್ಪಿಟ್ಲಿಗೆ ಹೋಗಲೇಬೇಕು. ಲೇಡಿ ಓಷನಲ್ಲಿಯೂ ಯಾವುದೋ ಕಾರಣಕ್ಕಲ್ಲಿ ಆಗದಿದ್ದವ್ರು ಡೆಲಿವರಿ ಬೇರೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಬರ್ತದೆ. ಇಲ್ಲಿ ಸಪೋಸ್ ಫುಲ್ ಆಗಿರ್ಬೋದು, ಅವರಿಗೆ ಬ್ಲಡ್ಡನ್ನು ನಾವು ಕೊಡಲಿಕ್ಕೆ ಆಗೋದಿಲ್ಲ ಈಗ ಫ್ರೀ. ಅದಕ್ಕೆ ಸರಿಯಾದ ಫಂಡ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಫಂಡ್ ಬೇಕು ಅದಕ್ಕೆ. ಅದು ಒಂದು ಸ್ಟಾರ್ಟೆಡ್ ಆಲ್ BP ಹೋಲ್ಡರ್ ಕೊಡಲೇಬೇಕಲ್ಲ. ಅದಕ್ಕೆ ನಾವು ವೆಲ್ ಪ್ರಿಪೇರ್ ಆಗಿರಬೇಕು. ಅದ್ರ ಬಗ್ಗೆ ನಮ್ಮದು ಥಿಂಕಿಂಗ್ ಇದೆ. ಯಾಕೆಂದರೆ ಎನಿ ಡಿಸ್ಟ್ರಿಕ್ಟ್ ಅಡ್ಮಿಟೆಡ್ ಇನ್ ಅವರ್ ಡಿಸ್ಟ್ರಿಕ್ಟ್, ನಾಟ್ ಅದರ್ ಡಿಸ್ಟ್ರಿಕ್ಟ್. ಈಗ ಉದಾಹರಣೆಗೆ ಫಾದರ್ ಮುಲ್ಲನು AJ ಹಾಸ್ಪಿಟ್ಲು NFIಗೂ ಸೇರಿಕೊಂಡ್ರು. ಅದು ಪ್ರೈವೇಟ್ ಅಲ್ವಾ, BPL ಕಾರ್ಡ್ ಹೋಲ್ಡರ್. ಅವ್ರು ಯಾವ ಡಿಸ್ಟ್ರಿಕ್ಟ್ ಇದ್ದವ್ರು ತೊಂದರೆ ಇಲ್ಲ. ದೇ ಆರ್ ಅಡ್ಮಿಟೆಡ್ ಇನ್ ಅವರ್ ಡಿಸ್ಟ್ರಿಕ್ಟ್ ಅಲ್ಲ, ವಿ ಕ್ಯಾನ್ ಗಿವ್. ಈಗ ಆಫ್ಟರ್ ಸೆಂಟಿನರಿ ಬಿಲ್ಡಿಂಗ್ ಅಟ್ಲೀಸ್ಟ್ 1 ಇಯರ್ ವಿ ನೀಡ್ ಟು ಹ್ಯಾವ್ ದಟ್, ಬಿಕಾಸ್ ಒಮ್ಮೆ ಸ್ಟಾರ್ಟೆಡ್ ವಿ ಕ್ಯಾನಾಟ್ ಡಿಸ್ಕಂಟಿನ್ಯೂ. ಸೊ ವೆಲ್ ಪ್ಲ್ಯಾನ್ಡ್ ಇರಬೇಕಾಗ್ತದೆ. ಹೌದು, ಯಾಕೆಂದರೆ ನಾವು ಲೋನ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸಾಲ ತಗೊಳ್ಳಿಕ್ಕೆ ಆಗೋದಿಲ್ಲ. ರೆಡ್ ಕ್ರಾಸ್ ವಿ ಹ್ಯಾವ್ ಟು ಬಿ ಪ್ರಾಪರ್ ಫಂಡ್ ವಿತ್ ಗುಡ್ ಮಾರ್ಜಿನ್ ಆಫ್ ಸೇಫ್ಟಿ. ಹೆಸರು ಗೊತ್ತಿಲ್ಲ, ಅವರು ಅದಕ್ಕೆ ಹೆಸರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ದಟ್ ಈಸ್ ಫೈನಲೈಸ್ ಆಗಿದೆ. ಅವತ್ತು ಅವ್ರು ತರ್ತಾರೆ. ಇಲ್ಲ ಆ್ಯಪ್ ಬಗ್ಗೆ ಈಗ ನಾವು ಲಾಂಚ್ ಆದ ನಂತರ ಆ ದಿವಸ ಹೇಳೋದು. ಹಾಂ, ಅಲ್ಲಲ್ಲ, ನಮ್ಮದು ಏನಂದರೆ ನಮ್ಮದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತ ಇದೆ. ಒಂದು 30-35 ಉದಾಹರಣೆಗೆ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಇರ್ಬೋದು, ಏಡ್ಸ್ ಡೇ ಇರ್ಬೋದು, ಎಂಥ 30-32 ಇದೆ. ದಟ್ ಈಸ್ ನೋ ಬಡಿ ವಿಲ್ ಟೇಕ್. ಹಾಗೆ ಉಳಿದ ಟೈಮಿಗೆ ಪ್ರಿಯಾರಿಟಿ ಗಿವನ್ ಟು ದ NGOs, ಮೇನ್ಲಿ ರೋಟ್ರಿ, ಲಯನ್ಸ್, ಇಂಥ ಸೋಷಿಯಲ್ ಸರ್ವಿಸ್ ಅವರಿಗೆ. ಹಾಗಂತ ಯಾರು ಒಂದು ಮದುವೆಗೆ ಬಂದರೆ ಕೇಳಿದರೆ ಕೊಡಬಾರ್ದಂತಿಲ್ಲ. ಬಟ್ ವಿ ಹ್ಯಾವ್ ಸಮ್ ಲಿಮಿಟೇಷನ್. ಪ್ರಿಯಾರಿಟಿ ವಿಲ್ ಬಿ ಲೆಸ್. ಈಗ ಡಿಸಾಸ್ಟರ್ ಪ್ರಿಪೇರ್ಡ್ ನಂತರ ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಮ್ಮ ಇವರು ಯತೀಶ್ ಬೇಕಂಪಾಡಿ ಅವರು ಮೊದಲು ಅದರದ್ದು ಡೈರೆಕ್ಟರ್ ಆಗಿದ್ದರು. ಈಗ ಮಳೆ ಬಂತೀಗ, ಫ್ಲಡ್ ಆಯಿತು. ಆಗ ನಮಗೆ ಸಣ್ಣ ಪುಟ್ಟದ್ದು ದೋಣಿ ಬೇಕಾಗ್ಬೋದು, ಅಥವಾ ಅಲ್ಲಿ ಹೋಗಲಿಕ್ಕೆ ವ್ಯವಸ್ಥೆಗಳು, ಮನೆ, ನೆಟ್, ತುಂಬ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಕೊರೋನಾ ಸಹ ಇಸ್ ಎ ಡಿಸಾಸ್ಟರ್. ಆಗ ನಮಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದು ಟೆಂಟ್. ಹೌದು, ಆಗ ಟೆಂಟ್ ಬೇಕಾಗ್ತದೆ, ಗಂಜಿ ಕೇಂದ್ರ ಬೇಕಾಗ್ತದೆ. ಮಾಡಿದ್ದೇವೆ ನಾವು ಗಂಜಿ ಕೇಂದ್ರ ಸುರತ್ಕಲ್ಲಲ್ಲಿ, ವ್ಯಾಕ್ಸಿನ್ ಸೆಂಟರ್ ಮಾಡಿದ್ದೇವೆ. ತುಂಬ ಅಂಥ ಡಿಸಾಸ್ಟರ್ಗಳು. ಎನಿ ಡಿಸಾಸ್ಟರ್ ವಿ ಶುಡ್ ಬಿ ವೆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಕೊರೋನಾ ಅನ್ಪ್ರಿಡಿಕ್ಟೇಬಲ್, ಫ್ಲಡ್, ಫೆಮೈನ್ ಎಲ್ಲ ಒಂದು ನಾರ್ಮಲ್. ಅಂಥದಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿರಬೇಕು ವಾಲಂಟಿಯರ್ಸಿಗೆ. ನಮಗೆ ಮೆಟೀರಿಯಲ್ ಸ್ಟೇಟಿಂದ ಬರ್ತದೆ, ಅದನ್ನು ಸ್ಟಾಕ್ ಇಟ್ಕೊಳ್ಳುವಂಥ ಪ್ಲೇಸ್ ಬೇಕು. ಈಗ ನಮ್ಮ ಹತ್ರ ಇದೆ, ಮೊದಲಲ್ಲಿ ಬಂದರೂ ಇಡ್ಲಿಕ್ಕೆ ಜಾಗ ಇಲ್ಲ. ಅಂಥದ್ದೊಂದು ರೆಡಿಮೇಡ್ ಕಿಟ್ಗಳಿರ್ತದೆ, ಅದನ್ನು ಆವಾಗ ರಿಪ್ಲೇನಿಶ್ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ಲ್ಯಾಂಡ್ ಸ್ಲೈಡ್ ಆದಾಗೆಲ್ಲ ಲಾಸ್ಟ್ ಆದಾಗೆಲ್ಲ ಕೊಟ್ಟಿದ್ದೀವಿ. ಈ ಸತಿ NDRF, SDRF ಎಲ್ಲ ಆ್ಯಕ್ಟಿವ್ ಆಗಿದೆ. ಮೊದಲು ಅದೆಲ್ಲ ಇರಲಿಲ್ಲ. ಪ್ರೈವೇಟ್ ಹಾಸ್ಪಿಟ್ಲಿಂದ BPL ಕಾರ್ಡ್ ಹೋಲ್ಡರ್ ಆದರೂ ನಮಗೆ ಕೊಡೋ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಕೆಲವು ಟೈಮಿಗೆ ನಮಗೆ ಗುರ್ತಾ ಇದ್ದವರು ದುಡ್ಡೇ ಇಲ್ಲ ಅವ್ರ ಹತ್ರ. ಆಗ ನಾನು ಕೈಯಿಂದ ಕೊಡ್ತೇನೆ, ಅವರಿಗೆ ಒಂದು ಕೊಡಿ 3, ನಾನು ರೆಡ್ ಕ್ರಾಸಿಗೆ ನಾನು ಪೇಮೆಂಟ್ ಮಾಡ್ತೇನೆ.
ಯಾಕಂದರೆ ರೆಡ್ ಕ್ರಾಸ್ ಲೇಡಿ ಗೋಷನಿಗೆ 100%, ವೆನ್ಲಾಕ್ಗೆ 50% ಕನ್ಸೆಷನ್, ನೋ ಅದರ್ ಕನ್ಸೆಷನ್. ಯಾಕೆಂದರೆ ಕನ್ಸೆಷನ್ ಕೊಟ್ಟರೆ ವೆರಿ ಡಿಫಿಕಲ್ಟ್ ಟು ಮೇಂಟೈನ್. ಯಾಕೆಂದರೆ ಸ್ಟಾಫ್ ಸ್ಯಾಲರಿ ಆ್ಯಂಡ್ ಕನ್ಸ್ಯೂಮೇಬಲ್ ದೇರ್ ಆರ್ ಸೋ ಮೆನಿ ಕಾಸ್ಟ್, ವಿ ವಿಲ್ ಅಂಡರ್ ಲಾಸ್. ಹಾಗಾಗಿ ಅದಕ್ಕೆ ಸರಿ ಹಾಂ ವೆನ್ಲಾಕ್ 50% ಕನ್ಸೆಷನ್. ಆ್ಯಂಡ್ ಹೌದು, ವೆನ್ಲಾಕಲ್ಲಿ ಬ್ಲಡ್ ಬ್ಯಾಂಕ್ ಇದೆ, ಅವರಿಗಿಲ್ಲ ಅಂದರೆ ಅಲ್ಲಿ ಪೇಷಂಟ್ ಇದ್ದರೆ ನಾವು 50% ಕನ್ಸೆಷನ್ ಕೊಡ್ತೇವೆ. ಲೇಡಿ ಗೋಷನಿಗೆ 0 ಕಾಸ್ಟ್. ಇಲ್ಲಿ ಯಾವುದೇ ಒಂದು ಸಮಾಜ ಸೇವೆ ಆದಾಗ ಒಂದು ಪ್ರೇರಣೆ ಕೊಟ್ಟು ಅವರು ಚೇಂಜ್ ಆಗಬೇಕಂತ, ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಂತೇಳಿ ಒಂದು ವ್ಯವಸ್ಥೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.